ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿ ನೋಡ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇದು ಹಬ್ಬಗಳ ಸುರಿಮಳೆ, ಯಾಕಂದರೆ ಒಂದು 2-3 ತಿಂಗಳಿಂದ ಹಬ್ಬಗಳೇ ಹಬ್ಬಗಳು. ಹಾಗೆ ನಿಮ್ಮ ಹಬ್ಬಗಳನ್ನು ಇನ್ನಷ್ಟು ಚಂದಗೊಳಿಸಲಿಕ್ಕೋಸ್ಕರ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಪ್ರತಿ ತಿಂಗಳು ಬಂದು ಹಬ್ಬದ ಉಡುಗೊರೆಯನ್ನು ನಾವು ಕೊಡ್ತಾ ಇದ್ದೇವೆ ಅಲ್ವಾ ಸರ್? ಸೊ ಪ್ರತಿ ತಿಂಗಳು ನಿಮ್ಮ ಮನೆಯಲ್ಲಿ ಹಬ್ಬ ಆದರೆ ಉಡುಗೊರೆ ಕೊಡ್ತಿರೋದು ಶೈನ್ ಎಂಟರ್ಪ್ರೈಸಸ್ ಆ್ಯಂಡ್ MK ಗ್ರೂಪ್ ಜೊತೆ ಸೇರಿಕೊಂಡು. ಅಂತಿಂಥ ಉಡುಗೊರೆ ಅಂತೂ ಖಂಡಿತವಾಗಿ ಅಲ್ಲ, ನೀವು ಎಣಿಸ್ಲಿಕ್ಕೂ ಆಗದಂತಹ ಉಡುಗೊರೆಗಳು. ಸ್ಕೂಟರ್ ಆಗಿರ್ಬೋದು, ಚಿನ್ನ ಆಗಿರಬಹುದು, 70,000 50,000 ವೋಚರ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಕನಸಿನ ಮನೆ ಕೂಡ ಇದರಲ್ಲಿದೆ. ಆಲ್ರೆಡಿ ಒಂದು ಮನೆಯ ಡ್ರಾ ಆಗಿದೆ. ಇನ್ನು ಮೂರು ಡ್ರಾದಲ್ಲಿ ಮತ್ತೊಂದು ಕನಸಿನ ಮನೆಯನ್ನು ನಿಮಗೋಸ್ಕರ MK ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್ ನೀಡ್ತದೆ. ಎನಿವೇಸ್, ಈ 16ನೇ ಡ್ರಾಗೆ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ನಮ್ಮ ಜೊತೆ ಇವತ್ತು ಅತಿಥಿಗಳೆಲ್ಲರೂ ಸೇರಲಿಕ್ಕೆ ಬಹಳ ಒಂದು ಮುಖ್ಯ ಕಾರಣ ಅಂತಂದರೆ, ನಮ್ಮ ಜೊತೆ ಇವತ್ತು 14th ಡ್ರಾ ಹಾಗೆ 15th ಡ್ರಾ, ಈ ಸೀಸನ್ 2ರ 14ನೇ ಡ್ರಾ ಮತ್ತು 15ನೇ ಡ್ರಾ, ಈ 2ರ ವಿನ್ನರ್ಸ್ ನಮ್ಮ ಜೊತೆ ಇದ್ದಾರೆ. ಸೊ 14th ಡ್ರಾದಲ್ಲಿ ಆಕ್ಟಿವಾ ಹೋಂಡಾ ಸ್ಕೂಟರನ್ನು ಗೆದ್ದಿರುವಂತಹ ರಾಜೇಂದ್ರ ಅವರಿದ್ದಾರೆ, ಪವಿತ್ರ ಅವರು ಗೆದ್ದಿದ್ರು. ಅವರ ಪರವಾಗಿ ಇವತ್ತು ರಾಜೇಂದ್ರ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರ ಜೊತೆ ಉದಯ್ ಅವರಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿ ನಾನು ಸ್ವಾಗತಿಸಿಕೊಳ್ತೇನೆ. ಆ್ಯಂಡ್ ಆಲ್ಸೋ ಈ 15th ಡ್ರಾ, ಕಳೆದ ಡ್ರಾದಲ್ಲಿ 70,000 ಗಿಫ್ಟ್ ವೌಚರನ್ನು ಗೆದ್ದಿರುವಂತಹ ಫೈರೋಸ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರನ್ನು ಕರೆಸುವ ಉದ್ದೇಶ ಇಷ್ಟೇ, ಎಲ್ಲರೂ ನಮ್ಮ ಜೊತೆಗಿರುವವರಿಗೆ ಬಹುಮಾನ ಬಂದಿದೆ ಅಂತ ತೋರಿಸ್ಕೊಳ್ಳಿಕ್ಕೆ. ಅಂದರೆ ಹೊರಗಿನವರು ಯಾರಿಲ್ಲ, ಎಲ್ಲ ನಮ್ಮ ಊರಿನವರೇ. ನಮ್ಮ ಮಂಗಳೂರು ಭಾಗ ಆಗಿರ್ಬೋದು, ಉಡುಪಿ ಭಾಗ ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಈ ಸುತ್ತಮುತ್ತಲ ಪ್ರದೇಶಕ್ಕೆ ಒಂದಷ್ಟು ಬಹುಮಾನಗಳು ಬಂದಿದೆ. ಅವರನ್ನು ಕರೆಸಿದ್ರೆ ನಿಮಗೂ ಒಂದು ಇನ್ನಷ್ಟು ಛಲ ನಿಮಗೆ ಜಾಸ್ತಿ ಆಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆಸಿದ್ದೇವೆ. ಎನಿವೇಸ್, ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಮತ್ತೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನಮ್ಮ ಅದೃಷ್ಟದ ಬಾಕ್ಸ್ ಅನ್ನು ಒಂದು ಬಾರಿ ತೋರಿಸಿದ್ದೀರಲ್ಲ ಸರ್. ಆ್ಯಂಡ್ ಆಲ್ಸೋ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಸ್ ಯೂಶುವಲ್ ನಮ್ಮ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ನ ಪಿಲ್ಲರ್ಸ್ ಫಿರೋಜ್ ಖಾನ್ ಸರ್ ಆ್ಯಂಡ್ ಆಲ್ಸೋ ಮುಜಾಫಿರ್ ಅಹಮದ್ ಅವರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಎಂಟಿ ಬಾಕ್ಸ್, ಇದರಲ್ಲಿ ಯಾವುದೇ ಕೂಪನ್ಗಳು ಇಲ್ಲ. ಸೊ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಅದೃಷ್ಟದ ಬಾಕ್ಸ್ ಅನ್ನು ಸರ್ ತೋರಿಸ್ತಾ ಇದ್ದಾರೆ. ಸೊ 25 ತಾರೀಕಿನಿಂದ ಒಳಗೆ ಕಟ್ಟಿರುವಂತಹ ಕೂಪನ್ಗಳನ್ನು ನಮ್ಮ ಅದೃಷ್ಟದ ಬಾಕ್ಸ್ಗೆ ನಾವು ಹಾಕ್ತಾ ಇದ್ದೇವೆ. ಸ್ವಲ್ಪ ಈ ಬಾರಿ 25ರ ನಂತರ ಜಾಸ್ತಿ ಇದೆ. ಅದು ಬಹುಶಃ ಹಬ್ಬಗಳೆಲ್ಲ ಜಾಸ್ತಿ ಇರ್ಲಿಕ್ಕೆ ಹೋಗಿ ತುಂಬ ಜನರಿಗೆ ನೆನಪಿಲ್ಲವೇನು. ಆದರೂ ಮುಂದಿನ ತಿಂಗಳಿಂದ ನೀವು ಕರೆಕ್ಟ್ ಒಂದು 25 ತಾರೀಕಿನ ಒಳಗೆ ನಿಮ್ಮ ಮೆಂಬರ್ಶಿಪ್ ಫೀಸನ್ನು ಕಟ್ಟಿದರೆ ಅಫ್ಕೋರ್ಸ್ ನೀವು ಇಷ್ಟೆಲ್ಲ ಬಹುಮಾನಗಳನ್ನು ಗೆಲ್ಬೋದು. ಸ್ವಲ್ಪ ಶಫಲ್ ಮಾಡಿಬಿಡಿ ಸರ್. ಸೊ ಇವತ್ತಿನ ಡ್ರಾದಲ್ಲಿ 3 ಗಿಫ್ಟ್ ಹ್ಯಾಂಪರ್ಸ್, 7 ಗೋಲ್ಡ್ ರಿಂಗ್ ಹಾಗೆ ಒಂದು ಹೋಂಡಾ ಆಕ್ಟಿವಾ ಸ್ಕೂಟರ್ ಅನ್ನು ಗೆಲ್ಲುವಂತಹ ಅದೃಷ್ಟಶಾಲಿಯ ವ್ಯಕ್ತಿಯ ಆಯ್ಕೆ ಆಗಲಿಕ್ಕಿದೆ. ಹೇಗೂ ಗೆದ್ದವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರ ಹತ್ರ ನಾವು ಮತ್ತೆ ಮಾತಾಡುವ. ನಮ್ಮ ಜೊತೆ ಉದಯ್ ಅವರಿದ್ದಾರೆ. ಮೊದಲ 3 ಗಿಫ್ಟ್ ಹ್ಯಾಂಪರ್ಸ್ನ ಆಯ್ಕೆಯನ್ನು ಅವರು ಮಾಡ್ತಿದ್ದಾರೆ. ಮೊದಲಾಗಿ ನಿಮ್ಮ ಕೈಯನ್ನು ಸಹ ತೋರಿಸ್ಬೇಕು. ಎಸ್, ನಿಮ್ಮ ಅದೃಷ್ಟದಿಂದ ಕೈಯಿಂದ ಮೊದಲ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2545. 2545 ನಿಮ್ಮ ಸ್ಕ್ರೀನ್ ಮೇಲೆ ನೀವು ಖಂಡಿತವಾಗಿ ನೋಡಬಹುದು. 2545 ಅನುಶ್ರೀ ಅವರು ಗೆದ್ದಿದ್ದಾರೆ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್ಸ್ ಮೇಡಮ್. ಆ್ಯಂಡ್ ಆಲ್ಸೋ ಎರಡನೇ ಆಯ್ಕೆಗಾಗಿ ಮತ್ತೆ ನಾನು ಉದಯ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. 16ನೇ ಡ್ರಾದ ಈ ಎರಡನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ತೋರಿಸ್ಬಲ್ತದೆ. 1755 1755 ಇದು ಎರಡನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್. ಸೊ ಕೆ ಪ್ರಕಾಶ್ ಹಿರಿಯಡ್ಕ ಅವರು ಗೆದ್ದಿದ್ದಾರೆ ಈ ಗಿಫ್ಟ್ ಹ್ಯಾಂಪರ್ಸ್. ಕಂಗ್ರಾಚುಲೇಷನ್ಸ್ ಸರ್. ಅಂಡ್ ಮೂರನೆಯ ಹಾಗೆ ಕೊನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ತೊಂದರೆ ತೋಚ್ಪಾಲಿ. ಎಸ್, ಇಂಚಿ ತೋಚ್ಪಾಲಿ. 2844
3 ಫ್ಯಾನ್ಸಿ ನಂಬರ್ಗಳನ್ನ ಸರ್ ಆಯ್ಕೆ ಮಾಡಿಕೊಟ್ಟಿದ್ದಾರೆ. 2844 2844. ರಜಿಯಾ ಕುಕ್ಕುಂದೂರ್ ಅವರು ಗೆದ್ದಿದ್ದಾರೆ ಈ ಗಿಫ್ಟ್ ಹ್ಯಾಂಪರ್ಸ್. 3 ಜನ ವಿಜೇತರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಿನ್ನದ ಉಂಗುರ. ಚಿನ್ನದ ಬೆಲೆ ನಿಮಗೆಲ್ಲ ಗೊತ್ತಿದೆ, ಗಗನಕ್ಕೆ ಏರ್ತಾ ಇದೆ, ದಿನ ಹೋದಂತೆ ಗಗನವನ್ನು ಮುಟ್ತಾ ಇದೆ. ಅಂಥದ್ರಲ್ಲಿ ಕೇವಲ ಒಂದು 600 rupees ಕಟ್ಟಿ ನೀವು ಚಿನ್ನವನ್ನು ಗೆಲ್ಲುವಂಥ ಅವಕಾಶ ನಿಮಗಿದೆ. ಅದು ಒಂದಲ್ಲ, 7 ಚಿನ್ನವನ್ನು ಗೆಲ್ಲುವಂಥ ಅವಕಾಶ ಇದೆ. ಸೊ ಈ ಆಯ್ಕೆಗಾಗಿ ನಾನು ಆಕ್ಟಿವಾ ಹೋಂಡಾವನ್ನು ಗೆದ್ದಿರುವಂತಹ ರಾಜೇಂದ್ರ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ನಿಮ್ಮ ಅಮೃತ ಹಸ್ತದಿಂದ ಮೂರು ಚಿನ್ನದ ಉಂಗುರದ ಆಯ್ಕೆಯನ್ನ ರಾಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಸೊ ಮೊದಲ ಚಿನ್ನದ ಉಂಗುರವನ್ನ ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಏಕೆ ಸರ್ 3003 3003. ಸವಿತಾ ಉಡುಪಿ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಅಂತ ಹೇಳ್ತಾ ಎರಡನೇ ಆಯ್ಕೆಯಾಗಿ ಮತ್ತೆ ನಾನು ರಾಜೇಂದ್ರ ಅವರನ್ನು ಕೇಳಿಕೊಳ್ತೇನೆ. ಸೀಸನ್ 2 16ರ ಈ ಡ್ರಾದ ಎರಡನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಮತ್ತೆ 3031. 3 ನಂಬರ್ ಇವತ್ತು ಬಹಳ ಲಕ್ಕಿ, ಸುಮಾರು ಕಡೆಯಲ್ಲಿ 3031. ಮಹೇಶ್ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್. ಅಂಡ್ ಮೂರನೇ ಆಯ್ಕೆಗಾಗಿ ಮತ್ತೆ ರಾಜೇಂದ್ರ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. 16ನೇ ಡ್ರಾದ 3ನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಮತ್ತೆ 3ರಲ್ಲಿ ಬಂದಿದೆಯಾ? 0205 205 205. ಇಲ್ಲಿವರೆಗೆ 3 ಗಿಫ್ಟ್ ಹ್ಯಾಂಪರ್ಸ್ ಅಂಡ್ 3 ಗೋಲ್ಡ್ ರಿಂಗ್ಗಳ ಆಯ್ಕೆ ಆಗಿದೆ. ವಿಜೇತರ ಹೆಸರು 205 ನುಹಾ ಝೈನಬ್ ಕೃಷ್ಣಾಪುರ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಆಲ್ಸೋ ನಮ್ಮ ಜೊತೆ ಇವತ್ತು ಮೊನ್ನೆಯ ಕಳೆದ ಡ್ರಾದ ಫೈರೋಸ್ ಅವರಿದ್ದಾರೆ. ದಯವಿಟ್ಟು ಮುಂದೆ ಬರಬೇಕು ಸರ್. ಮುಂದಿನ 4 ಆಯ್ಕೆಗಳನ್ನು ಫೈರೋಸ್ ಮಾಡಿಕೊಳ್ತಿದ್ದಾರೆ. ಸೊ ಕೈ ಎಂಟಿ. ಮೊದಲ ಚಿನ್ನದ ಉಂಗುರ 16ನೇ ಡ್ರಾದ 4ನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 1030. 1030 ನಿಮ್ಮ ಸ್ಕ್ರೀನ್ ಮೇಲೆ ನೀವು ಖಂಡಿತವಾಗಿ ನೋಡಬಹುದು ಈ ನಂಬರ್ಸ್ಗಳನ್ನು. 1030 1030. ಬಹುಶಃ ಇವತ್ತಿನ ಡ್ರಾ ಬಹಳ ವಿಶೇಷವಾಗಿದೆ. 3 ನಂಬರ್ ಎಲ್ಲ ಡ್ರಾದಲ್ಲಿ ಆಲ್ಮೋಸ್ಟ್ ನಮಗೆ ಕಾಣ ಸಿಗ್ತಾ ಉಂಟು. ಚಿನ್ನದ ಅಜ್ನಾ ಕಾರ್ಕಳ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಅಂತ ಹೇಳ್ತಾ ಮುಂದಿನ ಆಯ್ಕೆಗಾಗಿ 2622 2622 ನಿಮ್ಮ ಸ್ಕ್ರೀನ್ ಮೇಲೆ ನೀವು ಖಂಡಿತವಾಗಿ ನೋಡಬಹುದು. 2622 ಎಲ್ಲವೂ ಲೈವ್ ಅಲ್ಲಿ ಆಗ್ತಿರುವಂತಹ ಕಾರ್ಯಕ್ರಮ ಇದು. ಅಜೀಂ ರೆಹಮಾನ್ ಕಣ್ಣೂರ್ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಒಟ್ಟಿಗೆ 5 ಆಯ್ಕೆ ಆಗಿದೆ. ಇನ್ನು 2 ಚಿನ್ನದ ಉಂಗುರ ಆಯ್ಕೆ ಬಾಕಿ ಇದೆ. ಮತ್ತೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಫೈರೋಸ್ 6ನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 0373. ಮತ್ತೆ 0373 0373. ಆಲ್ಮೋಸ್ಟ್ ಎಲ್ಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ಕೂಪನ್ ನಂಬರ್ ಅಲ್ಲಿ ಇವತ್ತು 3 ಬಂದಿದೆ. ದಟ್ಸ್ ವೆರಿ ನೈಸ್. ಹರ್ಷಿತ್ ಹಳೆಯಂಗಡಿ ಅವರು ಗೆದ್ದಿದ್ದಾರೆ ಈ ಬಹುಮಾನ. ಕೊನೆಯ ಆಯ್ಕೆಗಾಗಿ ಫೈರೋಸ್ ಅವರಲ್ಲಿ ಮತ್ತೆ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ 3 ನಂಬರ್ ಇದೆ ನಮ್ಮ ನಂಬರ್ ಅಲ್ಲಿ 3130. ಮತ್ತೆ 3 ನಂಬರ್ ಇವತ್ತು ಲಕ್ಕಿಯಾಗಿ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. 3130.
3130. ಇವತ್ತಿನ ಎಲ್ಲ ಆಯ್ಕೆಗಳನ್ನು ನೀವು ನೋಡಿದ್ರೆ ಎಲ್ಲ ಚಿನ್ನದ 3 ಆಯ್ಕೆಗಳಲ್ಲಿ 3 ನಂಬರ್ ಇದೆ. ಸೊ ಬಹುಶಃ ಇವತ್ತು 3 ನಂಬರ್ ಬಹಳ ಲಕ್ಕಿ ಅಂತ ಕಾಣ್ತದೆ ಎಲ್ಲರಿಗೂ ಸಹ ಬರೆದಿದೆ. ಸೊ ವೆರಿ ಹ್ಯಾಪಿ. ಸುಧಾಕರ್ ಶೆಟ್ಟರ್ ಉಡುಪಿ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬೈ MK ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್. 3 ಗಿಫ್ಟ್ ಹ್ಯಾಂಪರ್ಸ್ ಆಗಿದೆ, 7 ಚಿನ್ನದ ಉಂಗುರದ ಆಯ್ಕೆ ಕೂಡ ಆಗಿದೆ. ಸೊ ನಮ್ಮ ಜೊತೆ ಆಕ್ಟಿವಾ ಹೋಂಡಾವನ್ನು ಗೆದ್ದಿರುವಂತಹ ರಾಜೇಂದ್ರ ಅವರಿದ್ದಾರೆ. ಸೊ ಒಂದೆರಡು ಮಾತು ಅವರ ಜೊತೆ ಹೀಗೆ ಮಾತಾಡುವಂತ ನಾವು ಎನಿಸಿದ್ದೇವೆ. ಸರ್, ಮೊದಲಾಗಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಗೆದ್ದದ್ದಕ್ಕಾಗಿ. ಸರ್, ಎಷ್ಟು ಖುಷಿಯಾಗಿತ್ತು ಗೆಲ್ಲುವಾಗ? ತುಂಬ ಖುಷಿಯಾಗಿತ್ತು. ಎಣಿಸಿ ಇರಲಿಲ್ಲ. ಸೊ ಯೂಶುವಲಿ ಇಂತಹ ಯೋಚನೆಗಳಿಗೆ ಇಂತಹ ಸ್ಕೀಮ್ಗಳಿಗೆ ಜಾಯ್ನ್ ಆಗುವಾಗ ನಾವು ಗೆಲ್ತೇವೆ ಅಂತ ನಾವು ಯಾವ ಸಿಗೋದಿಲ್ಲ. ಒಂದೇ ಸಲ ಸರ್ಪ್ರೈಸ್ ಸಿಕ್ಕಿದಾಗ ಮನೆಯಲ್ಲಿ ಎಲ್ಲ ಎಷ್ಟು ಖುಷಿಯಾಗಿತ್ತು ಆಕ್ಚುಲಿ. ಮನೆಯವರಿಗಿಂತ ನನಗೆ ಖುಷಿಯಾಗಿತ್ತು. ಸೊ ಮನೆಯಲ್ಲಿ ಎಲ್ಲ ಆದ್ರೆ ಗೊತ್ತಾದಾಗ ಹೇಗಿತ್ತು ವಿಷಯ? ಎಲ್ಲರಿಗೂ ಖುಷಿ. ಸೊ ಇನ್ನು ಮುಂದೆ ಕೂಡ ಜಾಯ್ನ್ ಆಗ್ತೇನೆ. ಅವರನ್ನು ಉದಯನ ತುಂಬಾ ಒಳ್ಳೆಯದುಂಟು. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ. ಇನ್ನು ಮುಂದೆ ಜಾಯ್ನ್ ಆಗೋರಿಗೆ ಖಂಡಿತವಾಗಿ ಹೇಳ್ತೇವೆ. ಸೊ ಯಾಕಂದ್ರೆ ನಿಮ್ಮ ಸಮ್ಮುಖದಲ್ಲೇ ಎಲ್ಲ ಆಗಿರೋದು, ಎಲ್ಲ ಕೂಡ ಕರೆಕ್ಟ್ ಆಗಿ ಆಗಿದೆ ಅಲ್ಲ? ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಅವರೇ. ಫೈರೋಸ್, ಎಸ್, ನೀವು ಗೆದ್ದಾಗ ಹೇಗಿತ್ತು ಅನುಭವ? ಪ್ಲೀಸ್ ನಮಗೆ ತಿಳಿಸಿ. ಖುಷಿ ಆಯಿತು ಸರ್. ನನಗಿಂತ ಅಮ್ಮ ಮತ್ತು ತಂಗಿ ಫುಲ್ ಖುಷಿ ಆಯಿತು. ಎಸ್. ಸೊ 70,000 ಅಂದ್ರೆ ಅಫ್ಕೋರ್ಸ್ ಈಗ ದೊಡ್ಡ ಅಮೌಂಟ್. 70,000 ಗಿಫ್ಟ್ ವೌಚರ್ ಅಂದ್ರೆ. ಸೊ ಎಣಿಸಿದ್ರೆ ಯಾವತ್ತಾದ್ರೂ ನಾವು ಏನಾದ್ರು ಗೆಲ್ತೇವೆ ಅಂತ? ಇಲ್ಲ. ಸೊ ಯಾರು ಇದಕ್ಕೆ ಈ ಸ್ಕೀಮಿಗೆ ಜಾಯ್ನ್ ಆಗ್ಲಿಕ್ಕೆ ಯಾರು ನಿಮ್ಗೆ ಇದು ಮಾಡಿದ್ರು? ನಮಗೆ ಅತ್ತಿಗೆ ಮಾಡಿದ್ರು. ಓಕೆ. ಅವರೇ ಹೇಳಿದ್ದು. ಅವ್ರು ಕಟ್ತಿದ್ದೀರಾ ಅವರೇ ಹೇಳಿದ್ರು. ಕಡೆಗೆ ನಾವು ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅತ್ತಿಗೆ ರೆಫರೆನ್ಸ್ ಅಲ್ಲಿ ನೀವು ಕೂಡ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಮುಂದೆ ಕೂಡ ನೀವು ಜಾಯ್ನ್ ಆಗ್ತಿರೋದು? ಥ್ಯಾಂಕ್ ಯು ಸೋ ಮಚ್ ಫೈರೋಸ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆ್ಯಂಡ್ ಅಫ್ಕೋರ್ಸ್ ಫಿರೋಜ್ ಖಾನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮತ್ತೆ ಮಾತಾಡುವ ಸರ್. ಎಸ್, ಒಂದು ಚಿನ್ನದ ಉಂಗುರದ ಆಯ್ಕೆ ಎಲ್ಲ ಆದ ಮೇಲೆ ಆಕ್ಟಿವಾ ಹೋಂಡಾದ ಆಯ್ಕೆ ಈಗ ಆಗಲಿಕ್ಕೆ ಇದೆ. ಐ ರಿಕ್ವೆಸ್ಟ್ ನಮ್ಮ 25 ತಾರೀಕಿನ ನಂತರದ ಕೂಪನ್ಸ್ಗಳನ್ನು ಕೂಡ ನಾವು ಅದೃಷ್ಟದ ಬಾಕ್ಸ್ಗೆ ಹಾಕ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ನೀವು ಸ್ವಲ್ಪ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಮೊದಲಾಗಿ ನಾವು ಇವತ್ತು ಗೆದ್ದಂತಹ ಎಲ್ಲ ಕೂಪನ್ಸ್ಗಳನ್ನು ಹಾಕ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದ್ಸಲ ಗೆದ್ದವರು ಮತ್ತೊಮ್ಮೆ ಅವರಿಗೆ ಆಕ್ಟಿವಾ ಹೋಂಡಾವನ್ನು ಗೆಲ್ಲಬಹುದು. ಸೊ ಹಾಗಾಗಿ ಈ ಕೂಪನ್ಸ್ಗಳನ್ನು ಕೂಡ ಅದೃಷ್ಟದ ಬಾಕ್ಸ್ಗೆ ನಾವು ಹಾಕ್ತಾ 25 ತಾರೀಕಿನಿಂದ ನಂತರ ಕಟ್ಟಿದವರ ಕೂಪನ್ಸ್ಗಳನ್ನು, ಹೌದು ಸ್ವಲ್ಪ ಅದೇ ಹೇಳಿದಲ್ಲ, ಹಬ್ಬ ಬಿಸಿ ಎಲ್ಲರೂ ನೆನಪೋದವರು ಎಷ್ಟು ಜನ ಇರ್ತಾರೆ. ನಮ್ಮ ತಂಡದಿಂದ ನೆನಪು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ, ಆದ್ರೂ ಕೆಲವರು ಮರ್ತೋಗಿರ್ತಾರೆ. ಒಂದು ಬಾರಿ ಅದೃಷ್ಟದ ಶಫಲ್ ಮಾಡಿ. ಈ ಆಯ್ಕೆಯನ್ನ ಆಕ್ಟಿವ್ ಹೋಂಡಾ ಗೆದ್ದವರೇ ಮಾಡಿದ್ರೆ ಒಳ್ಳೇದಲ್ವಾ? ಸೊ 14ನೇ ಡ್ರಾದ ಆಕ್ಟಿವಾ ಹೋಂಡಾವನ್ನ ಗೆದ್ದಿರುವಂತಹ ರಾಜೇಂದ್ರ ಅವರ ಅಮೃತಾಸರಿಂದ ಈ 16ನೇ ಡ್ರಾದ ಆಕ್ಟಿವಾ ಹೋಂಡಾವನ್ನ ಗೆಲ್ಲುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ the coupon number 2019 ಅಶಾಸ್ ಮಣಿಪುರ ಅವರು ಗೆದ್ದಿದ್ದಾರೆ ಈ ಬಹುಮಾನ 2019. ಸ್ಕ್ರೀನ್ ಮೇಲೆ ನೀವು ಖಂಡಿತವಾಗಿ ನೋಡಬಹುದು. 2019 2019 ಅಶಾಸ್ ಅವರಿಗೆ ಕರೆ ಮಾಡುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡುವ. ಅಶಾಸ್, ಹಲೋ, ಅರ್ಷಾದ್ ಸರ್ ಅಲ್ವಾ? ಅಶಾಸ್, ಓಕೆ ಅಶಾಸ್. ಹಲೋ, ಯಾರು? ಇದು MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇಂದ ಕಡೆಯಿಂದ ಕಾಲ್ ಮಾಡ್ತಾ ಇರೋದು. ಸೊ ನೀವು ಜಾಯ್ನ್ ಆಗಿದ್ರಿ ಅಲ್ವಾ ಸರ್ ಇದು ಸ್ಕೀಮ್ಗೆ? ಹೌದೌದು. ಸೊ ಯಾವತ್ತಾದ್ರೂ ಗೆಲ್ತೀರಿ ಏನಾದ್ರು ಅಂತ ಅನ್ಕೊಂಡಿದ್ರಾ? ಇಲ್ಲ. ಸೊ ಈಗ ನಿಮ್ಗೆ ನಾವು ಒಂದು ಒಳ್ಳೆ ಖುಷಿ ಸುದ್ದಿ ಕೊಟ್ರೆ ಒಂದು ಖುಷಿ ಆಗ್ತದೆ ಆಕ್ಚುಲಿ. ಯಾವ್ದಕ್ಕೆ ಅಂತಂದ್ರೆ ನೀವು ಆಕ್ಟಿವ್ ಹೋಂಡಾವನ್ನು ಗೆದ್ದಿದ್ದೀರಿ ಸರ್. ನಮ್ಗೆ? ಹೌದು, ನಿಮ್ಗೆ. ಯಾವ್ದು ಹೆಸರಲ್ಲಿ?
ಅಶಾದ್ ಹೆಸರಲ್ಲಿ ಸಿಕ್ಕಿದೆ. ಶೈನ್ ಎಂಟರ್ಪ್ರೈಸ್. ನಮ್ಗೆ ನಾವ್ ಇವತ್ತು ಮನೆಯಲ್ಲಿ ಹೇಳಿ ಬಂದದ್ದು ಅಮ್ಮ ಹತ್ರ. ಎಂತ ಅಂತ? ಅಮ್ಮನ ಹತ್ರ ಇವತ್ತು ನಮ್ಗೆ ಸಿಕ್ಕಬೇಕು ಇವತ್ತಿಂದ. ಓಹೋ, ಅಮ್ಮನದ ಆಶೀರ್ವಾದ ಇತ್ತೇನು ಸಿಕ್ಕಿತ್ತು ನೋಡಿ ನಿಮ್ಗೆ ಇವತ್ತು. ನಾನೀಗ 4:15 ಕಟ್ಟಿಂಗ್ ಮಾಡಿ ಸ್ನಾನ ಮಾಡುವಾಗ ಅಮ್ಮನ ಹತ್ರ ಹೇಳಿದೆ ಇವತ್ತು ನಮ್ಗೆ ಸಿಕ್ಕಬೇಕಂತ. ನೋಡಿ, ಸ್ಟ್ರಾಂಗ್ ಬಿಲೀಫ್ ನಿಮ್ಗೆ ಸಿಕ್ಕಿ ಆಗಿದೆ ಇವತ್ತು ಬಹುಮಾನ. ಓಕೆ ಆಕ್ಟಿವ್ ಅಲ್ಲ? ಆಕ್ಟಿವಾ ಹೊಂಡಾಗಿದ್ದೀರಿ. ಹೌದು. ನೀವೇನ್ ಮಾಡ್ಕೊಂಡಿದ್ದೀರಾ ಸರ್ ಆಕ್ಚುಲಿ? ನಾವು ಈಗ ಮೇಸ್ತ್ರಿ. ಓ, ದಟ್ಸ್ ವೆರಿ ನೈಸ್. ಬಹಳ ಖುಷಿ ಆಯ್ತು ಸರ್. ನಿಮ್ಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಖುಷಿ ಆಗಿದೆ. ಹಾ, ಓಕೆ, ಧನ್ಯವಾದಗಳು ಸರ್. ನಿಮ್ಗೆ ಫರ್ದರ್ ನಮ್ಮ ಟೀಮ್ ಇಂದ ಕರೆ ಮಾಡ್ತಾರೆ, ಆಯ್ತಾ? ಮನೆಗೆ ಒಂದು ಅಮ್ಮನಿಗೆ ಒಂದು ಮೊದಲು ತಿಳಿಸಿಬಿಡಿ ವಿಷಯ. ಆಯ್ತಾ, ಹೇಳ್ತೇನೆ, ಮನೆಯಲ್ಲಿ ಹೇಳ್ತೇನೆ. ಆಯ್ತು, ಹೇಳಿಬಿಡಿ. ಯಾವ್ದು ಆಕ್ಟಿವ್ ಯಾವ್ದು? ಆಕ್ಟಿವಾ ಹೋಂಡ. ಹೋಂಡ ಆಕ್ಟಿವಾ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಈ MK ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್ ಅವರು ಈ ಒಂದು ಯೋಜನೆಯನ್ನು ಮಾಡುವಾಗ ಅವರಿಗೆ ಇದ್ದಂತಹ ಮುಖ್ಯ ಒಂದು ವಿಷಯ ಅಂತಂದರೆ, ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ನೊಂದು ಎಂತ ಇಲ್ಲ. ಸೊ ಲಾಸ್ಟ್ ಟೈಮ್ ಮನೆ ಕೂಡ ನಾವು ನೋಡಿದ್ದೇವೆ, ಗಾಡಿ ಕೂಡ ನೋಡಿದ್ದೇವೆ, ಚಿನ್ನ ಕೂಡ ನೋಡಿದ್ದೇವೆ. ಅಗತ್ಯ. ಹೌದು, ಇವರು ಕೂಡ ಪಾಪ ಮೇಸ್ತ್ರಿ ಕೆಲಸ ಮಾಡುವವರು. ಸೊ ಅವರಿಗೆ ಒಂದು ಗಾಡಿ ಸಿಕ್ಕಿದೆ ಅಂದ್ರೆ ಅದಕ್ಕಿಂತ ಖುಷಿ ಅವರಿಗೆ ಇನ್ನೊಂದು ಏನಿಲ್ಲ. ನಾಳೆಯಿಂದ ಅವರು ಆಕ್ಟಿವ್ ಹೊಂಡದಲ್ಲಿ ಹೋಗ್ತಾರೆ ಕೆಲಸಕ್ಕೆ. ಸೊ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ ಸರ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಫಿರೋಜ್ ಖಾನ್ ಸರ್ ನಿಮ್ಮ ಮಾತಿಗಾಗಿ ಈ ಡ್ರಾ ಬಗ್ಗೆ ನೀವು ಹೇಳಿ ಸರ್. ಇವತ್ತು ಹಾಯ್ ಎವ್ರಿ ಒನ್, ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ 16 ಕಂತನ್ನು ನಾವು ಮುಗಿಸಿದ್ದೇವೆ. ಇನ್ನು ಕೇವಲ 4 ಕಂತು ಬಾಕಿ ಇದೆ. ಈ 4 ಕಂತಲ್ಲಿ ನಿಮ್ಮ ಕನಸಿನ ಮನೆ ಕೂಡ ರೆಡಿ ಆಗ್ತಾ ಇದೆ. ಜನವರಿ ಫೆಬ್ರವರಿಯಲ್ಲಿ ಇದೊಂದು ಫಿನಿಶ್ ಆಗ್ತಾ ಇದೆ. ನಮ್ಮೊಂದಿಗೆ ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳುತ್ತಾ ಈ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು ಸರ್. ಈಗಾಗಲೇ ಎಲ್ಲ ಡ್ರಾ ಆಗಿದೆ. ಯಾರು ಬಹುಮಾನ ಗೆಲ್ಲಿಲ್ಲ ಅಂತ ಬೇಸರ ಪಡಬೇಡಿ. ಇನ್ನು 4 ಡ್ರಾ ಉಂಟು. ಒಂದು ಮೆಗಾ ಡ್ರಾ ಇನ್ನು ಬರಲಿಕ್ಕೆ ಉಂಟು 20th. ಸೊ ಏನು ಗೆಲ್ಲದವರು ನಿಮ್ಮ ಮನೆ ನಿಮಗೋಸ್ಕರ ಕಾಯ್ತಾ ಉಂಟು ಅಂತ ಅನ್ಕೊಳ್ಬೋದು ನೀವು. ಆ್ಯಂಡ್ ಆಲ್ಸೋ ಈ ಪಯಣ ಅಂತೂ ಖಂಡಿತವಾಗಿ ನಿಲ್ಲುವುದಿಲ್ಲ. ಇದು ಕಂಟಿನ್ಯೂ ಆಗ್ತಾ ಇರ್ತದೆ ನಿಮ್ಮೆಲ್ಲರ ಸಹಕಾರದಿಂದ. ಯಾಕಂತಂದರೆ ನಾವು ಎಷ್ಟು ಕೆಲಸ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಪ್ರೋತ್ಸಾಹ ನಿಮ್ಮದಿದ್ರೆ ಮಾತ್ರ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮಗೂ ಸಹ ಒಂದು ಗ್ರೂಪ್ ಸಿಕ್ಕೋದು. ಸೊ ಹಾಗಾಗಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಸದಾ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತು ಗೆದ್ದಿರುವಂಥ ಎಲ್ಲ ವಿನ್ನರ್ಸ್ಗಳಿಗೂ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಮುಂದಿನ ಡ್ರಾದಲ್ಲಿ ಎಲ್ಲರೂ ಸಿಗೋಣ. ಅದಕ್ಕಿಂತ ಮುಂಚೆ ಎಲ್ಲ ಅತಿಥಿಗಳಿಗೆ ಹೃದಯ ತುಂಬಿರೋ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಭಾಗವಹಿಸಿದ್ದಕ್ಕೆ ಆ್ಯಂಡ್ ಚಂದ ಮಾಡಿಕೊಟ್ಟೋದಕ್ಕೆ. ನಿಮ್ಮ ಅದೃಷ್ಟ ನಿಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೆ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸ್ಪಂದನ. ಥ್ಯಾಂಕ್ ಯು.